ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದ್ದು ಉಡುಪಿ ಜಿಲ್ಲೆಯ ಒಟ್ಟು 11 ಮಂದಿ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಉಡುಪಿಯ ಒಳಕಾಡು ಶಾಲೆಯ ಅಭಿಷೇಕ ಜಯಂತ ಹೊಳ್ಳ, ಕುಂದಾಪುರ ವಿಕೆಯ ಆಚಾರ್ಯದ ಅನುಶ್ರೀ ಶೆಟ್ಟಿ, ಶಂಕರನಾರಾಯಣ ಮದರ್ ತೆರೆಸಾ ಶಾಲೆಯ ಅನುಶ್ರೀ ಶೆಟ್ಟಿ, ಕುಂಚಿಪೆಟ್ಟು ಟಿಎ ಪೈ ಆಂಗ್ಲ ಮಾಧ್ಯಮ ಶಾಲೆಯ ನವನೀತ ಎಸ್ ರಾವ್, ಕುಂದಾಪುರ ವಿಕೆಆರ್ ಆಚಾರ್ಯದ ಪ್ರಣೀತಾ ನೃಜನ್ ಆರ್ ಭಟ್, ಉಡುಪಿ ಶ್ರೀ ಅನಂತೇಶ್ವರ ಶಾಲೆಯ ಪ್ರತೀಕ್ಷಾ ಪೈ, ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮತಾ ಎಚ್ಎಸ್, ಮಲ್ಪೆ ನಾರಾಯಣಗುರು ಶಾಲೆಯ ಸಾತ್ವಿಕಾ ಪಿ ಭಟ್, ಗಂಗೊಳ್ಳಿ ಸೇಂಟ್ ಸಿಸಿಲಿಸ್ ಶಾಲೆಯ ಶ್ರೇಯಾ, ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನ ಶ್ರೀನಿಧಿ 625ಕ್ಕೆ 625 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 1339 ವಿದ್ಯಾರ್ಥಿಗಳು ಎ+ ಗ್ರೇಡ್, 2260 ವಿದ್ಯಾರ್ಥಿಗಳು ಎ ಗ್ರೇಡ್, 5863 ವಿದ್ಯಾರ್ಥಿಗಳು ಬಿ ಗ್ರೇಡ್ ಹಾಗೂ 3858 ವಿದ್ಯಾರ್ಥಿಗಳು ಸಿ ಗ್ರೇಡ್ ಪಡೆದಿದ್ದಾರೆ. ಇಷ್ಟೊಂದು ಮಾರ್ಕ್ಸ್ ಸಿಗುತ್ತೆ ಅಂತ ತುಂಬಾ ಖುಷಿ ಆಯಿತು. 625ಕ್ಕೆ 625. ಇದಕ್ಕೆ ಸುರೇಶ್ ಕುಮಾರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಎಕ್ಸಾಮ್ ಮಾಡಿದ್ದಕ್ಕೆ. ಮತ್ತೆ ದೇವರ ಆಶೀರ್ವಾದ ಎಲ್ಲ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಸುಬ್ರಹ್ಮಣ್ಯರ ಆಶೀರ್ವಾದ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನುಶ್ರೀ ಶೆಟ್ಟಿ. ನಾನು ವಿಕೆಆರ್ ಆಚಾರ್ಯ ಹೈಸ್ಕೂಲ್ ಕುಂದಾಪುರದಲ್ಲಿ ಓದಿದ್ದೆ. ನನಗೆ ಈ ಸಲ SSLC ರಿಸಲ್ಟ್ನಲ್ಲಿ 625 ಔಟ್ ಆಫ್ 625 ಮಾರ್ಕ್ಸ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಪರಿಶ್ರಮದ ಫಲ ಮಾತ್ರ ಅಲ್ಲ, ನನ್ನ ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ 625ಕ್ಕೆ 625 ಬಂದಿದೆ SSLCಯಲ್ಲಿ. ನಾನು ಉಡುಪಿ ಜಿಲ್ಲೆಯಲ್ಲಿ ಟಿಎ ಪೈ MHS ಅಂತ ಶಾಲೆಯಲ್ಲಿ ಓದ್ತಾ ಇದ್ದೆ. ಅಲ್ಲಿ ಭಾರಿ ಒಳ್ಳೆ ಹೇಳಿಕೊಡ್ತಾ ಇದ್ರು ನನಗೆ ಎಲ್ಲ ಡೌಟ್ ಇದ್ದರೆ ಡೌಟ್ ಎಲ್ಲ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಮತ್ತು ನನಗೆ ರಿಸಲ್ಟ್ ಗೊತ್ತಿರಲಿಲ್ಲ ಅಂತೇಳಿ. ನಾನು ಉಡುಪಿ ಜಿಲ್ಲೆಯಲ್ಲಿ ಒಳಕಾಡು ಶಾಲೆಯಲ್ಲಿ ಓದ್ತಾ ಇದ್ದೇನೆ. ಇವತ್ತು SSLC ಪರೀಕ್ಷೆ ಡಿಕ್ಲೇರ್ ಆಯಿತು. ನನಗೆ 625 ಔಟ್ ಆಫ್ 625 ಬಂದಿದೆ ಅಂತ